ರಿಯಲ್ ಎಸ್ಟೇಟ್ ಸಂಸ್ಥೆಗಳಲ್ಲಿ ಹೆಸರು ಪಡೆದುಕೊಂಡಿರುವ ರೋಹನ್ ಕಾರ್ಪೊರೇಷನ್ ವತಿಯಿಂದ ಮಾರ್ಚ್ 5ರಂದು ಸೋನು ನಿಗಮ್ ಲೈವ್ ಇನ್ ಕಾನ್ಸರ್ಟ್ ಅನ್ನು ಪಕ್ಷಿಕೆರೆಯ ರೋಹನ್ ಎಸ್ಟೇಟ್ ಬಡಾವಣೆಯಲ್ಲಿ ಆಯೋಜಿಸಲಾಗಿದೆ. ಈಗಾಗಲೇ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೆಸರು ಪಡೆದುಕೊಂಡಿರುವ ರೋಹನ್ ಕಾರ್ಪೊರೇಷನ್ ಸುಸಜ್ಜಿತ ನಿವೇಶನಗಳನ್ನು ಗ್ರಾಹಕರಿಗೆ ಒದಗಿಸುತ್ತಿದೆ. ಪಕ್ಷಿಕೆರೆಯಲ್ಲಿ 12 ಎಕರೆ ಪ್ರದೇಶದಲ್ಲಿ 372 ನಿವೇಶನಗಳನ್ನೊಳಗೊಂಡ ರೋಹನ್ ಎಸ್ಟೇಟ್ ವಸತಿ ಬಡಾವಣೆಯು ಅತ್ಯಾಧುನಿಕ ಸಕಲ ಸೌಕರ್ಯಗಳೊಂದಿಗೆ ಪೂರ್ಣಗೊಂಡಿದೆ. ರೋಹನ್ ಎಸ್ಟೇಟ್ ಬಡಾವಣೆಯನ್ನ ಹಾಗೂ ಅದರಲ್ಲಿನ ಸೌಕರ್ಯಗಳನ್ನು ಮಂಗಳೂರು ಮತ್ತು ಆಸುಪಾಸಿನ ಜನರಿಗೆ ಪರಿಚಯಿಸುವುದಕ್ಕಾಗಿ ಮಾರ್ಚ್ 5ರಂದು ಸಂಜೆ 5 ಗಂಟೆಗೆ ಎಂಆರ್ ಪೂಂಜಾ ಐಟಿಐನ ಎದುರುಗಡೆ ಕಂಬಳಬೆಟ್ಟು ಪಕ್ಷಿಕೆರೆಯ ರೋಹನ್ ಎಸ್ಟೇಟ್ ಬಡಾವಣೆಯಲ್ಲಿ ಸೋನು ನಿಗಮ್ ಲೈವ್ ಇನ್ ಕಾನ್ಸರ್ಟ್ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ರೋಹನ್ ಮೊಂತೇರು ಹೇಳಿದರು. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರಿನ ಪ್ರಮುಖ ರಿಯಲ್ ಎಸ್ಟೇಟ್ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಕಳೆದ 29 ವರ್ಷಗಳಿಂದ ಮಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿದೆ. ಅತ್ಯುತ್ತಮ ದರ್ಜೆಯ ಹಲವು ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಪ್ರಾಜೆಕ್ಟ್ಗಳನ್ನು ಹಾಗೂ ಲೇಔಟ್ಗಳನ್ನು ದೇಶ ವಿದೇಶದಲ್ಲಿರುವ ಮಂಗಳೂರಿನ ಜನತೆಗೆ ನೀಡಿದೆ. ಪ್ರಸಕ್ತ ಹಲವು ವಸತಿ, ವಾಣಿಜ್ಯ ಯೋಜನೆಗಳು ಮತ್ತು ಬಡಾವಣೆಗಳು ನಿರ್ಮಾಣ ಹಂತದಲ್ಲಿವೆ. ಪಕ್ಷಿಕೆರೆಯಲ್ಲಿ 3 ಸೆನ್ಸ್ ಮತ್ತು ಅದಕ್ಕಿಂತ ಹೆಚ್ಚಿನ ಸೆನ್ಸ್ಗಳಲ್ಲಿ ನಿವೇಶನಗಳು ದೊರೆಯುತ್ತಿವೆ. ಈಗಾಗಲೇ 200ಕ್ಕೂ ಅಧಿಕ ಸೈಟ್ಗಳು ಮಾರಾಟವಾಗಿವೆ ಎಂದು ಅವರು ಹೇಳಿದರು. ನಾವು ಕಳೆದ 29 ವರ್ಷಗಳಿಂದ ಭೂ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ, ರಿಯಲ್ ಎಸ್ಟೇಟ್ ಅನ್ನು ಮಾಡ್ತಾ ಇದ್ದೇವೆ. ನಮ್ಮದು ಮೇನ್ ಉದ್ದೇಶ ಏನೆಂದರೆ ಜನರಿಗೆ ಮನೆ ಕೊಡುವುದು, ಸೈಟ್ ಕೊಡುವುದು, ಕೈಗೆ ಎಟಕುವ ರೀತಿಯಲ್ಲಿ ಮನೆ ಮತ್ತು ಸೈಟ್ಗಳನ್ನು ಕೊಡುವುದು ನಮ್ಮದು ಮುಖ್ಯವಾಗಿ ಧ್ಯೇಯವಾಗಿದೆ. ನಾವು ನಮ್ಮ ಪಕ್ಷಿಕೆರೆಯಲ್ಲಿ 32 ಜಾಗ ಇತ್ತು, 32 ಎಕರೆ. ಆ ಜಾಗೆಯಲ್ಲಿ 372 ಸೈಟ್ಗಳನ್ನು ಮಾಡಿದ್ದೇವೆ. ಆ ಸೈಟ್ಗಳನ್ನು ವೆರಿ ವೆಲ್ ಡೆವಲಪ್, ಭಾರಿ ಒಳ್ಳೆಯದಾಗಿ ಡೆವಲಪ್ ಮಾಡಿದ್ದೇವೆ. ಕಾಂಕ್ರೀಟ್ ರಸ್ತೆ, ಸ್ಟ್ರೀಟ್ ಲೈಟ್, ಡ್ರೈನೇಜ್ ಫೆಸಿಲಿಟಿ, ಪಾರ್ಕ್, ಗಾರ್ಡನ್, ಸ್ವಿಮ್ಮಿಂಗ್ ಪೂಲು, ಹಾಗೆ ಓವರ್ ಹೆಡ್ ಟ್ಯಾಂಕ್, ಮತ್ತು ಜನರಿಗೆ ಸೆಕ್ಯೂರಿಟಿ ವೈಸ್ ಒಳ್ಳೆಯ ಸೆಕ್ಯೂರಿಟಿಗಳನ್ನೆಲ್ಲ ಮಾಡಿ ಜನರಿಗೆ ಕೈಗೆ ಎಟಕುವ ರೀತಿಯಲ್ಲಿ ನಾವೊಂದು ಸ್ಕೀಮ್ ಮಾಡಿ 10,000 ಕೊಟ್ಟರೆ ನಿಮಗೆ ಮನೆ ಸೈಟ್ ಸಿಗ್ತದೆ ಎಂಬ ಆಲೋಚನೆಯಿಂದ ತುಂಬ ಅಡ್ವರ್ಟೈಸ್ ಮಾಡಿ ಜನರಿಗೆ ಒಂದು ಮನೆ ಸೈಟ್ ತೆಗೆಯುವ ಅವಕಾಶವನ್ನು ಮಾಡಿದ್ದೇವೆ. ಮುಂಬೈನಿಂದ ಸೋನು ನಿಗಮ್ ಅವರ ವೃತ್ತಿಪರ ಸಂಗೀತ ತಂಡ ಆಗಮಿಸಲಿದ್ದು 5,000ಕ್ಕೂ ಮಿಕ್ಕಿ ಜನರನ್ನ ರಂಜಿಸಲಿದೆ. ಈ ಮೆಗಾ ಶೋ ಸಂಪೂರ್ಣ ಉಚಿತವಾಗಿದ್ದು ಕಾರ್ಯಕ್ರಮಕ್ಕೆ ಬರಲಿಚ್ಛಿಸುವವರು ಉಚಿತ ಪಾಸ್ಗಾಗಿ ಮಾರ್ಚ್ 3ರ ಒಳಗಾಗಿ ಪಕ್ಷಿಕೆರೆ ರೋಹನ್ ಎಸ್ಟೇಟ್ ಲೇಔಟ್ಗೆ ಭೇಟಿ ನೀಡಿ ಉಚಿತ ಪಾಸ್ಗಳನ್ನು ಪಡೆಯಬಹುದು ಅಥವಾ ಉಚಿತ ಪ್ರವೇಶ ಪಾಸ್ಗಾಗಿ ದೂರವಾಣಿ ಸಂಖ್ಯೆ 9845607725 9845607724 9845607731 ಸಂಪರ್ಕಿಸಿದಲ್ಲಿ ಉಚಿತ ಪಾಸ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ವಾಟ್ಸ್ಆಪ್ ಮೂಲಕ ಕಳುಹಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ರೋಹನ್ ಕಾರ್ಪೊರೇಷನ್.in ವೆಬ್ಸೈಟ್ಗೆ ಭೇಟಿ ನೀಡಬಹುದು ಎಂದು ಅವರು ಹೇಳಿದರು. ಆಫ್ಟರ್ ಪ್ಯಾಂಡಮಿಕ್ ಏನೋ ಒಂದು ಒಳ್ಳೆಯ ಪ್ರೋಗ್ರಾಮ್ ಇರಲಿಲ್ಲ, ಹಾಗಾಗಿ ನಾವು ಒಂದು ಸೋನು ನಿಗಮ್ನ ಲೈವ್ ಕಾನ್ಸರ್ಟ್ ಅನ್ನು ಮಾಡಲಿಕ್ಕೆ ಇಚ್ಛೆ ಮಾಡಿದೆವು. ಅದು ಇಚ್ಛೆ ಮಾಡಿದ ಮೇಲೆ ಅದು ಮಾಡಿದರೆ ಜನರು ಬರ್ತಾರೆ, ಅವರಿಗೆ ನಮ್ಮ ಮಾಡಿದ ಕೆಲಸವನ್ನು ನೋಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ, ಹಾಗೆ ಜನರಿಗೆ ಒಂದು ಮನೋರಂಜನೆ ಆಗ್ತದೆ. ಅದನ್ನೆಲ್ಲ ತಲೆಯಲ್ಲಿ ಇಟ್ಟು ಎಲ್ಲವನ್ನು ತಲೆಯಲ್ಲಿಟ್ಟು ನಾವು ಒಳ್ಳೆಯ ಒಂದು ಪ್ರೋಗ್ರಾಮ್ ಮಾಡಿ ನಾವು ಇದನ್ನು ಅರೇಂಜ್ ಮಾಡಿದ್ದೇವೆ. ಇದೇ ತಾರೀಕು ಮಾರ್ಚ್ 5 ತಾರೀಕು 5 ಗಂಟೆ ಸಂಜೆಗೆ ಸೋನು ನಿಗಮ್ ಒಂದು ಲೈವ್ ಕಾನ್ಸರ್ಟ್ ಅನ್ನು ಮಾಡಿ ಜನರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇದು ಎಲ್ಲರೂ ಯಾರಿಗೆ ಇಷ್ಟ ಉಂಟು ಅವರೆಲ್ಲರೂ ಬಂದು ಇದನ್ನು ಒಂದು ಸದುಪಯೋಗ ಮಾಡಬೇಕೆಂದು ನಮ್ಮ ರೋಹನ್ ಕಾರ್ಪೊರೇಷನ್ ವತಿಯಿಂದ ನಾನು ಕೇಳಿಕೊಳ್ತೇನೆ. ಪಕ್ಷಿಕೆರೆಯಲ್ಲಿ 32 ಎಕರೆ ಪ್ರದೇಶದಲ್ಲಿ 372 ನಿವೇಶನಗಳನ್ನೊಳಗೊಂಡ ರೋಹನ್ ಎಸ್ಟೇಟ್ ವಸತಿ ಬಡಾವಣೆಯು ಅತ್ಯಾಧುನಿಕ ಸಕಲ ಸೌಕರ್ಯದೊಂದಿಗೆ ಪೂರ್ಣಗೊಂಡಿದ್ದು ನಿವೇಶನಗಳು ಭರದಿಂದ ಮಾರಾಟವಾಗುತ್ತಿದೆ ಎಂದು ರಾಹುಲ್ ಜಾಹೀರಾತಿನ ಟೈಟಸ್ ನೊರೋನ್ನ ಹೇಳಿದರು. ರೋಹನ್ ಎಸ್ಟೇಟ್ ರೋಹನ್ ಕಾರ್ಪೊರೇಷನ್ನ ಒಂದು ಪ್ರತಿಷ್ಠಿತ ವಸತಿ ಬಡಾವಣೆ ಪಕ್ಷಿಕೆರೆಯಲ್ಲಿ ನಾವು ಭರದಿಂದ ಮಾರುತ್ತಾ ಇದ್ದೇವೆ. ಅತ್ಯಾಧುನಿಕ ಸೌಲಭ್ಯಗಳು, ಎಲ್ಲಾ ರೀತಿಯ ವ್ಯವಸ್ಥೆಗಳು ಇರುವಂತಹ ಒಂದು ವಸತಿ ಬಡಾವಣೆಯನ್ನು ಸಂಪೂರ್ಣವಾಗಿ ನಿರ್ಮಿಸಿ 32 ಎಕರೆ ಜಮೀನಿನಲ್ಲಿ 372 3 ಸೆನ್ಸ್ ಇಂದ ಹಿಡ್ಕೊಂಡು 10-15 ಸೆನ್ಸ್ ವರೆಗೆ
ಜಾಗವನ್ನು ನಿವೇಶನಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 200ಕ್ಕಿಂತ ಜಾಸ್ತಿ ಬಡಾವಣೆಗಳು ಬುಕ್ ಆಗಿವೆ. ಆದರೂ ಕೂಡ ಅಲ್ಲಿಯ ಸಕಲ ಸೌಕರ್ಯಗಳು, ಸೌಲಭ್ಯಗಳು ಏನೆಲ್ಲ ಇದೆ, ಏನೆಲ್ಲ ಮಾಡ್ತಾ ಇದ್ದೇವೆ, ಇದನ್ನು ಇನ್ನೂ ಹೆಚ್ಚಿನ ಜನರಿಗೆ ಕಾಣಿಸ್ಬೇಕಂತ ಹೇಳಿಕೊಂಡು ನಾವು ಅಲ್ಲಿ ಜನಗಳನ್ನು ಕರೆಯಲಿಕ್ಕಾಗಿ ಒಂದು ಸೋನು ನಿಗಮ್ ಲೈವ್ ಇನ್ ಕಾನ್ಸರ್ಟ್ ಶೋ ಅನ್ನು ಮಾಡ್ತಾ ಇದ್ದೇವೆ. ಈ ಶೋ ಈ ಶನಿವಾರ ಮಾರ್ಚ್ 5ರಂದು ಸಾಯಂಕಾಲ 5 ಗಂಟೆಗೆ ಪ್ರಾರಂಭ ಆಗಲಿದೆ. ಸೋನು ನಿಗಮ್ ಮತ್ತು ಅವರ ಪರಿವಾರ ಮುಂಬೈಯಿಂದ ಬಂದು ಇಲ್ಲಿ ಅತ್ಯುತ್ತಮವಾದ ಒಂದು ಶೋ ಅನ್ನು ನೀಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಲ್ಸ್ಟನ್ ಸಿಕ್ವೇರ ಉಪಸ್ಥಿತರಿದ್ದರು. ಶರಸಾಲಿಯನ್ B4 ನ್ಯೂಸ್, ಮಂಗಳೂರು.